ಕದ್ರಿ ಜೋಗಿ ಮಠದಲ್ಲಿ ಶ್ರೀ ಕಾಲಭೈರವ ದೇವರ ಮೂಲಮೂರ್ತಿ ಪ್ರತಿಷ್ಠಾಪಿಸುವಂತೆ ಒತ್ತಾಯಿಸಿ ಭಾನುವಾರ ಜೋಗಿ ಸಮಾಜದ ಬಂಧುಗಳಿಂದ ಉಪವಾಸ ಸತ್ಯಾಗ್ರಹ ನಡೆಯಿತು. ಕದ್ರಿ ಜೋಗಿ ಮಠ ಹಿತರಕ್ಷಣಾ ಸಮಿತಿ, ದಕ್ಷಿಣ ಕನ್ನಡ ಜೋಗಿ ಸಮಾಜ ಸುಧಾರಕ ಸಂಘ, ಕದ್ರಿ ಶ್ರೀ ಜೋಗಿ ಮಠ ಜೀರ್ಣೋದ್ಧಾರ ಮತ್ತು ನಿರ್ವಹಣಾ ಸಮಿತಿ ಇದರ ಆಶ್ರಯದಲ್ಲಿ ಪ್ರತಿಭಟನೆ ನಡೆದಿದ್ದು ನೂರಾರು ಮಂದಿ ಭಾಗವಹಿಸಿದ್ರು. ಕಾಲಭೈರವ ದೇವರಿಗೆ ಬ್ರಹ್ಮಕಲಶೋತ್ಸವ ಹಾಗೂ ಮೂರ್ತಿ ಪುನಃ ಪ್ರತಿಷ್ಠಾಪನೆ ಕಳೆದ ಫೆಬ್ರವರಿಯಲ್ಲಿ ನಡೆದಿದ್ದು, ಸಾವಿರಾರು ವರ್ಷ ಇತಿಹಾಸ ಇರುವ ಮೂಲ ಮೂರ್ತಿಯನ್ನ ಬಿಟ್ಟು ಯಾರೋ ಮಾರ್ವಾಡಿಗಳು ಕೊಡಮಾಡಿದ ಅಮೃತ ಶಿಲೆಯನ್ನ ಇಟ್ಟು ಬ್ರಹ್ಮಕಲಶ ಮಾಡಿದ್ದು ಬಹುದೊಡ್ಡ ಅಪಚಾರವಾಗಿದೆ. ಈ ಬಗ್ಗೆ ಪುರಾತತ್ವ ಇಲಾಖೆ ನೀಡಿದ ಆದೇಶ ಜಾರಿ ಮಾಡಿ ಶ್ರೀ ಕಾಲಭೈರವ ದೇವರ ಮೂಲ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕೆಂದು ಹರಿನಾಥ್ ಜೋಗಿ ಒತ್ತಾಯಿಸಿದರು. ನಾವು ಸತ್ಯಾಗ್ರಹವನ್ನು ಮಾಡಲಿಕ್ಕೆ ಇಲ್ಲಿ ಕೂತಿದ್ದೇವೆ. ಅದಾದರೂ ದೇವರು ಅವರ ಮನ ಪರಿವರ್ತನೆ ಮಾಡಲಿ. ಗುರುಗಳನ್ನು ಆ ತೆಗೆದಂಥ ಕಾಲಭೈರವ ದೇವರ ಮೂರ್ತಿಯನ್ನು ಪುನಃ ಪ್ರತಿಷ್ಠಾಪನೆ ಮಾಡಲಿ ಅಂತ ಹೇಳಿಕೊಂಡು ಇವತ್ತು ನಾವು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಅದು ಅವರಿಗೆ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅವರ ಮನ ಪರಿವರ್ತನೆ ಆಗಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ. ಇನ್ನು ಜೋಗಿ ಸಮುದಾಯದ ಮುಖಂಡರುಗಳಾದ ದಿವ್ಯಾ ನವೀನ್ ಅವರು ಮಾತನಾಡಿ, ನಮಗೆ ಬೇಕಾದದ್ದು ಮೂಲ ಮೂರ್ತಿಯ ಪ್ರತಿಷ್ಠಾಪನೆಯ ಹೊರತು ಬೇರೇನೂ ಅಲ್ಲ ಎಂದು ನಮ್ಮ ಆಗ್ರಹವಾಗಿದೆ ಎಂದರು. ಸಾವಿರ ವರ್ಷಗಳಿಂದ ಪೂಜಿಸುತ್ತಿರುವಂತಹ ಮೂಲ ಮೂರ್ತಿ ತಮಗೆಲ್ಲರಿಗೂ ಕಾಣ್ತಾ ಇದೆ. ಆ ದೇವರನ್ನು ಹೊರಗಿಟ್ಟಿದ್ದಾರೆ. ಅದು ಹೊರಗೆ ಈಗ ನಾವು ನಮ್ಮ ಸಾಹಸದಿಂದ ಹರಸಾಹಸ ಮಾಡಿ ಹೇಗಾದರೂ ಹರಿನಾಥ್ ಅಂಕಲೆಲ್ಲ ಸೇರಿ ಅದನ್ನು ಇಡುವ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಇಲ್ಲದಿದ್ದರೆ ಅದು ಹೊರಗೆ ಪಾಳು ಬಿದ್ದಂಗೆ ಇತ್ತು. ಸೊ ಹೊಸ ಮೂರ್ತಿಯನ್ನು ಎಷ್ಟೋ ಲಕ್ಷ ರೂಪಾಯಿ ಕೊಟ್ಟು ತಂದಿದ್ದೇನೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಈಗ ನಮಗೆ ಬೇಕಾದದ್ದು ನಮ್ಮ ಮೂಲ ಮೂರ್ತಿ ತನ್ನ ಗರ್ಭಗುಡಿಯಲ್ಲಿ ಪುನರ್ ಪ್ರತಿಷ್ಠಾಪನೆ ಆಗುವುದು. ಶುರುವಿನಿಂದಲೂ ನಾವು ಈ ಬಗ್ಗೆ ರಾಜರೊಂದಿಗೆ ಮಾತಾಡಿ ತುಂಬ ಸಲ ವಿನಂತಿ ಮಾಡಿಕೊಂಡಿದ್ದೇವೆ. ಆದರೆ ಯಾವುದನ್ನು ಅವರು ಕಿವಿಗೆ ಹಾಕಲೇ ಇಲ್ಲ. ಎಲ್ಲವನ್ನು ತುಂಬ ನಮ್ಮನ್ನು ಅಸಡ್ಡೆಯಿಂದ ನೋಡಿದರು. ಹಾಗಾಗಿ ನಾವು DC ಮನವಿ ಮಾಡಿ ಈ ಬಗ್ಗೆ ಅವರಿಗೆ ತಿಳಿಸಿದ್ದೇವೆ. ಈ ಬಗ್ಗೆ ಅವರು ಈವರೆಗೆ ಏನೂ ಆ್ಯಕ್ಷನ್ ತಗೊಳ್ಳಿಲ್ಲ. ಆದರೆ ನಮಗೆ ಪುರಾತತ್ವ ಇಲಾಖೆಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ವಸಂತ ಜೋಗಿ ಅವರು ಮಾತನಾಡಿ, ನಮ್ಮದು ಶಾಂತಿಯುತ ಸಮಾಜ, ಮೂಲ ಮೂರ್ತಿ ಹೊರಗಿಟ್ಟಿರುವುದಕ್ಕೆ ನಾವು ಹೋರಾಟಕ್ಕೆ ಇಳಿದಿದ್ದೇವೆ ಎಂದರು. ನಾವು ಜೋಗಿ ಸಮಾಜದವರು ತುಂಬ ಶಾಂತಿಪ್ರಿಯ ಜನಾಂಗದವರು. ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಇಲ್ಲಿ ಇದು ಮಾಡ್ತಿದ್ದೇವೆ. ಆದರೆ ನಾವು ಇತ್ತೀಚೆಗೆ ಆದ ಒಂದು ಬ್ರಹ್ಮಕಲಶ ಸಂದರ್ಭದಲ್ಲಿ ನಮ್ಮ ಬ್ರಹ್ಮಕಲಶದ ಪದಾಧಿಕಾರಿಗಳೇ ಸ್ವಲ್ಪ ಇದು ಮಾಡಿಕೊಂಡು ಈಗ ನಮ್ಮ ಕಾಲಭೈರವ ದೇವರನ್ನೇ ಹೊರಗಿಟ್ಟು ಈಗ ನಾವು ಅದರ ಬಗ್ಗೆ ಈಗ ಹೋರಾಟ ನಡೆಸ್ತಾ ಇದ್ದೇವೆ. ಇದು ತುಂಬ ಒಂದು ಖೇದಕರ ಸಂಗತಿ. ಯಾಕಂದರೆ ನಮ್ಮವರೇ ನಮಗೆ ಈ ಥರ ಮಾಡಿದರೆ ನಾವು ಇನ್ನು ಏನು ಮಾಡೋದು ಹೇಳಿ. ಅದಲ್ಲದೆ ನಮ್ಮ ಈ ಅನಾದಿ ಕಾಲದ ಮೂರ್ತಿ, ಸಾಧಾರಣ 1000 ವರ್ಷದ ಮೂರ್ತಿ ಇದನ್ನು ನಾವು ಆದಷ್ಟು ಬೇಗ ನಾವು ಪುನಃ ಪ್ರತಿಷ್ಠಾಪನೆ ಮಾಡಲೇಬೇಕು. ಕದ್ರಿ ಜೋಗಿ ಮಠ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಶರತ್ ಕುಮಾರ್, ಜೀರ್ಣೋದ್ಧಾರ ಮತ್ತು ಕಾರ್ಯನಿರ್ವಹಣಾ ಸಮಿತಿಯ ಕಾರ್ಯದರ್ಶಿ ಹರೀಶ್ ಎಸ್ ಜೋಗಿ, ಸಮಾಜದ ಪ್ರಮುಖರಾದ ಕೆ ದಯಾನಂದ ಜೋಗಿ, ಬಾಲಕೃಷ್ಣ ಕದ್ರಿ, ನಾಗೇಂದ್ರ ಚಿಲಿಂಬಿ, ಸತೀಶ್ ಜೋಗಿ ಮಾಲೆಮಾರ್, ವಿದ್ಯಾ ಗಣೇಶ್, ಶರತ್ ಕುಮಾರ್, ಜಗಜೀವನ್ ದಾಸ್, ಸುರೇಶ್ ಕುಮಾರ್, ನಾಗೇಶ್, ಗಣೇಶ್, ಕಾನೂನು ಸಲಹೆಗಾರರಾದ ಹರೀಶ್ ಎಸ್, ಮೋಹನ್, ಜಯಂತ್ ಜೋಗಿ, ದಯಾನಂದ ಜೋಗಿ, ಪ್ರಮಿತ್ ಜೋಗಿ ಮತ್ತಿತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.